ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಪರಂಪರೆದ ರೀತಿಡಿ ನಡಪುನ ಕಂಬಳ ಪರ್ಬದಂಚ ನಡತೊಂದು ಪಣೌದ ಬುಳುಚಲಿಗು ಸಾಯ ಆಪುಂಡು ಜಿಲ್ಲಾಧಿಕಾರಿ ದರ್ಶನ್ HV ಪಂತೆರು ಶನಿವಾರ 23ನೇ ವರ್ಷದ ಕೋಟಿ ಚೆನ್ನಯ್ಯ ಜೋಡುಕರೆ ಬಿದ್ರ ಕಂಬಳದ ಸಭಾಲೇಸನು ಉದಿಪನ ಮಲ್ತದು ಆರಪಾತಿರಿಯರು ಬೆದ್ರದ ಒಂಟಿಕಟ್ಟೆ ಕಡಲಕರೆ ನಿಸರ್ಗಧಾಮ ವೀರರಾಣಿ ಹಬ್ಬಕ್ಕ ಸಂಸ್ಕೃತಿ ಗ್ರಾಮಡು 23ನೇ ವರ್ಷದ ಕೋಟಿ ಚೆನ್ನಯ್ಯ ಜೋಡುಕರೆ ಬಿದ್ರ ಕಂಬಳ ಶನಿವಾರ ಕಾಂಡೆ ಸುರುವಾಂಡು ರಾಣಿ ಹಬ್ಬಕ್ಕ ದೇವಿನ 500ನೇ ಜನ್ಮ ವರ್ಷಾಚರಣೆಲ ನಡತೊಂದುಂಡು ಮುಲ್ಕಿ ಬಿದ್ರದ ಶಾಸಕಿಯರು ಉಮಾನಾಥ್ ಕೋಟ್ಯಾನ್ ಸಾರಥ್ಯೋಡು ನಡಪನ ಈ ಕಂಬಳ ಸುರುವಾಪನಿಡ್ದು ದುಂಬು ಅಯ್ಯಪ್ಪ ದೇವಸ್ಥಾನಕ್ಕೆ ಪೂಜೆ ಸಂದಾದ ಏರುಕ್ಲೇನು ಮೆರವಣಿಗೆಡು ಕನತೆರು ತುಡರ್ ಬೊಲ್ಪ ಪೊತ್ತಾದ ಕಂಬಳದ ಕರೆ ಉದಿಪನ ಮಲ್ತೆರು ಹಿರಿಯರೈನ ಈಶ್ವರ್ ಭಟ್ ಧರ್ಮಗುರುಕುಲಾಯನ ಮೆಲ್ವಿನ್ ನೊರುನ ಬೊಕ್ಕ ಮೌಲಾನಾ ಜಿಯಾವಲ್ ಸುಧೀರ್ ಹೆಗ್ಡೆ ಇಂಥ ಸರ್ವ ಧರ್ಮದ ಕುಲಗೀತದು ಕೋಟಿ ಚೆನ್ನಯ್ಯ ಕಂಬಳ ಉದಿಪನ ಆಂಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ರಾಣಿ ಹಬ್ಬಕ್ಕನ ಮೂರ್ತಿಗೆ ಮಾಲೆ ಪಾಡ್ದ ಸಭಾಲೇಸು ಉದಿಪನ ಮಲ್ತಿರು ಜಿಲ್ಲಾಧಿಕಾರಿ ಪಾತಿರದು ಇಂಚಿನ ಮಲ್ಲ ಮಟ್ಟದ ಕಂಬಳೋಡು ಪಾಲ್ದಿತ್ತು ನಾವು ಖುಷಿ ಆತಂಡು ಪರಂಪರೆದ ರೀತಿಡು ನಡಪನ ಕಂಬಳ ಪರ್ಬದಂಚ ನಡತೊಂದು ಪಣವದ ಬಿಳುಚುಳಿಗು ಸಹ ಆಪಣೊಂದು ಪಂಡಿರು ಕಂಬಳದ ಸಮಿತಿದ ನಿಲೇಟೆ ಜಿಲ್ಲಾಧಿಕಾರಿ ದರ್ಶನ್ ರೇಗು ಕಂಬಳದ ಬೆತ್ತ ಕೊಡ್ದು ತಮ್ಮನದ ಮರ್ಯಾದೆ ಮಲ್ತಿರು ಶಾಸಕರು ಉಮಾನಾಥ್ ಕೋಟ್ಯಾನ್ ಬುಕ್ಕ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಜನನಾಯಕಿಯರು ಈ ಪೊರ್ತೊಡಿ ಈ ಥರ ಕಂಬಳನ ನಡೆದಾಗ ಎರಡು ರೀತಿ ನಾವು ಯಾವಾಗಲೂ ಜಿಲ್ಲಾಡಳಿತದಿಂದ ನೋಡ್ತೀವಿ. ಒಂದು ನಮ್ಮ ಪರಂಪರೆ ಏನಿದೆ ಅದನ್ನ ಯಾವಾಗಲೂ ಉಳಿಸ್ಕೋಬೇಕು ಅಂತ. ಎರಡನೇದು ಈ ಥರ ಕಂಬಳ ನಡೆದಾಗ ಬಹಳಷ್ಟು ವ್ಯವಹಾರಗಳು ಕೂಡ ನಡೆಯುತ್ತೆ. ಅಂದ್ರೆ ಕಂಬಳ ನಡಿಬೇಕಾದ್ರೆ ಎಲ್ಲ ಬಹಳಷ್ಟು ಜನ ಇಲ್ಲಿ ಬರ್ತಾರೆ. ಒಂದು ಹಬ್ಬದ ರೀತಿ ಬರುತ್ತೆ. ಹಬ್ಬದ ರೀತಿ ಇರಬೇಕಾದ್ರೆ 2-3 ಒಂದು ವಾರ ತನಕನೂ ಕೂಡ ಇಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಬಹಳಷ್ಟು ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಏನ್ ಹೇಳ್ತೀವಿ ಆ ಥರ ನಡೆಯುತ್ತೆ. ಇಲ್ಲಿ ಬರಬೇಕಾದ್ರೂ ಕೂಡ ನೋಡ್ತಿದ್ದೆ ಆಲ್ಮೋಸ್ಟ್ ಫನ್ ವರ್ಲ್ಡ್ ರೀತಿ ಎಲ್ಲ ಮಕ್ಳಿಗೋಸ್ಕರ ಅಂತ ಎಲ್ಲ 2-3 ದಿನ ಬಹುಶಃ ನಡೆಯುತ್ತೆ ಇಲ್ಲಿ. ಆ ಥರನೂ ಕೂಡ ಮಾಡ್ತಿದ್ದಾರೆ. ಇದೇ ರೀತಿ ಎಲ್ಲಾ ಕಡೆನೂ ಈ ಮಳೆಗಾಲ ಬರುವ ತನಕ ಏನು ಕಂಬಳಗಳ ಆಯೋಜನೆ ನಡೀತಾ ಇದೆ, ಇಂಥ ಕಂಬಳಗಳ ಇದರಲ್ಲಿ ನಾವು ಮತ್ತು ಪ್ರೇರಿತರಾಗಿ ಇನ್ನೂ ಹೆಚ್ಚು ನಡೆಸಬೇಕು ಅಂತ ಹೇಳ್ತಾ ಈ ಕಂಬಳಕ್ಕೆ ಸುಮಾರು 250ಕ್ಕಿಂತ ಜಾಸ್ತಿ ಕೋಣಗಳು ಬರುತ್ತೆ ಅಂತ ಇದು ಹೇಳ್ತಿದ್ರೆ ಅಲ್ಲಿ ಭಾಗವಹಿಸುವಂತ ಎಲ್ಲಾ ರೀತಿಯ ಕೋಣಗಳಿಗೆ ಮತ್ತು ಅವರ ಮಾಲೀಕರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದಂತ ಶ್ಲಾಘನೆ ಅಂತ ಹೇಳ್ತಾ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಆಲ್ ದ ಬೆಸ್ಟ್. ಬಸ್ಸುಂತನ ತಾಣುಲಿಡು ಜನಕ್ಲಿನ ಬಿಲೆಬಾಳುನ ಸುತ್ತಲುಪ್ಪುನ ಬ್ಯಾಗ್లను ಕಂಡೊಂದಿತ್ತಿನ ಅಂತರ್ ಜಿಲ್ಲಾ ಕಲ್ವನು ಬರ್ಕೆ ಪೊಲೀಸರು ಪತ್ತೆರು ಆರೋಪಿಡಿದು 6 ಲಕ್ಷ ರೂಪಾಯಿಗಳ ಹೆಚ್ಚ ಬೆಲೆತ ಬಂಗಾರ ಪದ್ದೇನು ಸ್ವಾಧೀನಗೋದೆ ತೊಂದರು. ಬಸ್ಸುಂತುನ ತಾಣುಲಿಡು ಜನಕ್ಲಿನ ಬಿಲೆಬಾಳುನ ಸುತ್ತಲುಪ್ಪುನ ಬ್ಯಾಗ್లను ಕಂಡೊಂದಿತ್ತಿನ ಅಂತರ್ ಜಿಲ್ಲಾ ಕಲ್ವನು ಕುಡ್ಲದ ಬರ್ಕೆ ಪೊಲೀಸರು ಪತ್ತೆರು ಆರೋಪಿಡಿದು 45.28 ಗ್ರಾಂ ತೂಕದ 6,47,000 ಒರ್ಮನುತ್ತ 20 ರೂಪಾಯಿ ಬೆಲೆತ ಬಂಗಾರ ಪದ್ದೇನು ಸ್ವಾಧೀನಗುದೆ ತೊಂದರು. ಮಡಿಕೇರಿ ತ್ಯಾಗರಾಜ್ ಕಾಲೋನಿದ 44 ವರ್ಷ ಪ್ರಾಯದ ಮಹಮ್ಮದ್ ಇರ್ಮಾನ್ NM ಆರೋಪಿ ಕಲ್ವೆ ಆದುಲ್ಲೆ. ಆರೋಪಿ ಬಸ್ ನವಲು ಮಾತ ಒಟ್ಟು 11 ಬ್ಯಾಗ್ ಕಂಡುದಿನ ಕೇಸುಂಡು. ಆಯನ ಪತ್ತರೆ ಇಸೇಸ ಕೂಟ ಕಟ್ಟದಿತ್ತದು. ಜನವರಿ 28 ಕುಡ್ಲದ ಸೆಂಟ್ರಲ್ ರೈಲ್ ಆಫೀಸ್ ಕೈತಲು ಪತ್ತದಿತ್ತದು 6,47,000 ಒರ್ಮನುತ 20 ರೂಪಾಯಿ ಬೆಲೆತ 46.28 ಗ್ರಾಂ ತೂಕದ ಬಂಗಾರ ಪದ್ದೆ ಬೊಕ್ಕ 5,000 ರೂಪಾಯಿನು ಸ್ವಾಧೀನ ಮಲ್ತೊಂದು ಆರೋಪಿನ ಕೋರ್ಟ್ಗೂ ಹಾಜರು ಮಲ್ತದ ನ್ಯಾಯಾಂಗ ಬಂಧನ ಪಾಡ್ದಂಡು. ಕೊಮನೂರು ಪೊಲೀಸ್ ಸ್ಟೇಷನ್, ಹಾಸನ ಬಡಾವಣೆ ಪೊಲೀಸ್ ಸ್ಟೇಷನ್, ಹಾಸನ ನಗರ ಪೊಲೀಸ್ ಸ್ಟೇಷನ್, ಚೆನ್ನರಾಯಪಟ್ಟಣ ನಗರ ಸ್ಟೇಷನ್, ಮೈಸೂರು ದೇವರಾಜನಗರ ಪೊಲೀಸ್ ಸ್ಟೇಷನ್ ಸುತ್ತುಡು ಒಂದೊಂಜಿ ಬ್ಯಾಗ್ ಕಂಡದಿನ ಕೇಸ್ ಪಾಡ್ದಿತ್ತದು. ಹಾಸನ ಜಿಲ್ಲೆ ಶಾಂತಿಗ್ರಾಮ ಪೊಲೀಸ್ ಸ್ಟೇಷನ್ ಒಂಜಿ, ಹಾಸನ ಬಡಾವಣೆ ಪೊಲೀಸ್ ಸ್ಟೇಷನ್ 2, ಹಾಸನ ಜಿಲ್ಲೆ ದುದ್ದಾ ಪೊಲೀಸ್ ಸ್ಟೇಷನ್ ಒಂಜಿ ಕೇಸ್ ಇಲ್ಲಲೆಡ್ದು ಕಂಡದಿನ ಕೇಸ್ ಪಾಡ್ದಡು.
ಉಳ್ಳಾಲ ಕಾಪಿಕಾಡ್ದ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಫೆಬ್ರವರಿ 1 ಆಜಿಮುಟ ಅಷ್ಟಬಂಧ ಬ್ರಹ್ಮಕಲಶ ನಡಪರೆಯಿತದು ಶರವು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನಡು ಪುದೆಕಾಣಿಕೆ ಕೇಂದ್ರ ಉದಿಪನ ಮಲ್ತದಿರು. ಉಳ್ಳಾಲ ಕಾಪಿಕಾಡ್ದ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಫೆಬ್ರವರಿ 1 ಆಜಿಮುಟ ಅಷ್ಟಬಂಧ ಬ್ರಹ್ಮಕಲಶದ ಕಾರ್ಯಕ್ರಮಗಳು ನಡಪು ನಡೆದವರ ಶುಕ್ರವಾರ ಶರವು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನಡು ವಿಶೇಷ ಪ್ರಾರ್ಥನೆ ನಡಪಾದ ಪುದೆ ಕಾಣಿಕೆ ಕೇಂದ್ರ ಉದಿಪನ ಮಲ್ತೆರು. ಶರವು ರಾಘವೇಂದ್ರ ಶಾಸ್ತ್ರಿಲು ಗಣಪತಿ ದೇವಿರನ ಎದುರು ಪ್ರಾರ್ಥನೆ ಮಲ್ತದ ಪ್ರಸಾದ ಕೊರಿಯರು. ದುಂಬುದ ವಿಧಾನ ಪರಿಷತ್ ಸದಸ್ಯರು ಮೋನಪ್ಪ ಭಂಡಾರಿ ಎದುಕೊಂದು ಪುದೆ ಕಾಣಿಕೆ ಒಟ್ಟು ಮಲ್ಪನ ಬಗ್ಗೆಟ್ಟು ವಿವರ ಕೊರಿಯರು. ಪುದೆ ಕಾಣಿಕೆ ಕೇಂದ್ರನು ಶಾಸ್ತ್ರಿಲು ಉದಿಪನ ಮಲ್ತದ ಮಾತಾ ಕಾರ್ಯಲು ಪೊರ್ಲೋಡು ನಡಪಡಂದು ಎಡ್ಡೆಪ್ಪು ಬೈಕಿಯರು. ಕ್ಷೇತ್ರದ ಬಗೆಟ್ ವಿವರ ಕೊರ್ಪುನ ಗಾಡಿದ ಎದುರು ತಾರೈದರ್ತದ ಗಾಡಿಗೂ ಚಾಲನೆ ಕೊರಿಯರು. ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಫೆಬ್ರವರಿ 1 ಮಧ್ಯಾಹ್ನ 3 ಗಂಟೆಗೂ ಶರವು ದೇವಸ್ಥಾನದ್ದು ಕುಡ್ಲ ವಿಭಾಗದ ಪುದೆ ಕಾಣಿಕೆ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಗೂ ಪಿದಾಡರೆ ಉಂಡು. ಮಾತಿರ್ಲ ಈ ಪುಣ್ಯ ಕಾರ್ಯಡು ಕೈಜೋಡಿಸಾವುಡು ಕೇನುಂಡೆರು. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಸತೀಶ್ ಕುಂಪಲ, ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಎಜೆ ಶೇಖರ್, ದುಂಬುದ ಮೇಯರ್ ಲಾಯ್ನ ಸುಧೀರ್ ಶೆಟ್ಟಿ, ಪ್ರೇಮಾನಂದ ಶೆಟ್ಟಿ, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರುಕಾರ್ಯರು ರವಿಶಂಕರ್ ಮಿಜಾರ್ ಬೊಕ್ಕ ಕ್ಷೇತ್ರದ ಸಮಿತಿಲಿನ ಪದಾಧಿಕಾರಿಗಳು ಈ ಪೊರ್ತೊಡಿತ್ತರು. ಆ ಉಮಾಮಹೇಶ್ವರಿ ದೇವಿ ಈ ಹೊರಕಾಣಿತ ಕೌಂಟರಲ್ಲಿ ಜನಕ್ಕೆಲ್ಲ ಮಾತು ಬರ್ತಿರ್ಬೇಕು. ಆಗೆಲ್ಲ ಸೇವೆಯನ್ನು ಕೊಡ್ತು ಎಲ್ಲ 1ನೇ ತಾರೀಕಿಗೆ ಎಂಟು ನೆಟ್ಟದ್ದು 3 ಗಂಟೆಗೆ ಹೊರೆ ಕಾಣಿಕೆ ಬಿಡಲ್ಲ ಅವೆಲ್ಲ ಮಾರಿ ಪುರುಳು ನಡಬಾರ ಪುರುಳು ಹೆಂಗೆಲ್ಲ ಮಾತು ಹೋದು ಐತೆ ದೇವರಿಗೆ ಒಪ್ಪು ಸಾರಿ ಆ ಬ್ರಹ್ಮಕಲಶನ್ನು ಪುರುಳು ಮಾಡ್ತದೆ ಐತ ಫಲವನ್ನು ಮಾತ್ರ ಇಡೀ ಉಳಿದಾಗಲಿಕ್ಕೊಂದು ಹಿಂದೂ ಸಂಸ್ಕಾರ ಸಂಸ್ಕೃತಿ ಉಳಿಯುವಂತಿನ ಬೇಲೆ ಮಲ್ಕೊಡು ವಿನಂತಿ ಮಾಡೋದು. ಮಂಗಳೂರು ನಗರ ಹೃದಯ ಭಾಗದ ಎಲ್ಲ ಆತ್ಮೀಯ ಬಂಧುಗಳು ಕೂಡ ಈ ಒಂದು ಧಾರ್ಮಿಕ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಈ ಹೊರೆಕಾಣಿಕೆಯನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಮತ್ತು 1ನೇ ತಾರೀಕಿನಿಂದ 6ನೇ ತಾರೀಕಿನ ತನಕ ನಡೆಯುವಂಥ ಬ್ರಹ್ಮಕಲಶೋತ್ಸವ ಕಾರ್ಯದಲ್ಲಿ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಭಾಗವಹಿಸಬೇಕು. ದೇವರ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಎಲ್ಲರಿಗೂ ಅತ್ಯಂತ ಆತ್ಮೀಯ ಕರೆಯ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಹೊರೆಕಾಣಿಕೆಯನ್ನು ಪ್ರೀತಿಯಿಂದ ನಾವು ಸಮರ್ಪಣೆ ಮಾಡಿದರೆ ಖಂಡಿತವಾಗಿಯೂ ಆ ದೇವಿ ನಮಗೆ ಅನುಗ್ರಹವನ್ನು ಮಾಡುತ್ತಾಳೆ ಎಂಬುದಾಗಿ ನಾನು ಈಗಾಗಲೇ ತಿಳಿಸುವಂಥ ಕೆಲಸವನ್ನು ಹೇಳಿದ್ದೇನೆ. ಈ ಒಂದು ಹೊರೆಕಾಣಿಕೆಯಲ್ಲಿ ಪ್ರತಿಯೊಂದು ಈಗ ಒಪ್ಪಿಕೊಂಡ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಆ ದಿವಸ ಮಧ್ಯಾಹ್ನ 3 ಗಂಟೆಗೆ ವಾಹನದಲ್ಲಿ ಸಂಬಂಧಪಟ್ಟ ವಸ್ತುಗಳನ್ನು ತುಂಬಿಸಿ ಇಲ್ಲಿಗೆ ಬಂದು ಮಹಾಗಣಪತಿ ಕ್ಷೇತ್ರಕ್ಕೆ ಬಂದು ಇಲ್ಲಿಂದ ನಾವು ಒಟ್ಟಾಗಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ವ್ಯವಸ್ಥೆಯಲ್ಲಿ ತಾವೆಲ್ಲ ಭಾಗಿಯಾಗಬೇಕು. ತೆನ್ಕೈ ಭಾರತದ ಭಾರಿ ಜನಮೆಚ್ಚುಗೆ ಪಡೆತಿನ ಫಲವಸ್ತು ಬೊಕ್ಕ ಕಾಯ್ಕಜಿಪು ಸೊತ್ತುಲಿನ ಸೂಪರ್ ಮಾರ್ಕೆಟ್ ಬ್ರ್ಯಾಂಡ್ ಆದಪ್ಪುನ KPN ಫ್ರೆಶ್ ಕುಡ್ಲಡ್ 4 ಸೂಪರ್ ಮಾರ್ಕೆಟ್ಲೇನು ಉದಿಪನ ಮಲ್ತದಂಡ. ಕುಡ್ಲದ ಗಾಂಧಿನಗರ ಕೊರಗಜ್ಜ ದೈವಸ್ಥಾನ ಕೈತಲು ಮಂಗಳದೇವಿ ರಾಮಕೃಷ್ಣ ಮಠದ ಪರಿಸರ ಕುಲಶೇಖರದ ಯೂನಿಯನ್ ಬ್ಯಾಂಕ್ ಎದುರು ಬೊಕ್ಕ ಮಾರ್ನಿಮಿಕಟ್ಟದ ಡೈಮಂಡ್ ಸಿಟಿ ಅಪಾರ್ಟ್ಮೆಂಟ್ ಕೈತಲು ಫಲವಸ್ತು ಬೊಕ್ಕ ಕಾಯ್ಕಜಿಪು ಸೊತ್ತುಲಿನ ಮಾರಾಟದ ಸೂಪರ್ ಮಾರ್ಕೆಟ್ ಬ್ರ್ಯಾಂಡ್ KPN ಫ್ರೆಶ್ದ 4 ಹೊಸ ಸೂಪರ್ ಮಾರ್ಕೆಟ್ಲು ಶುಕ್ರವಾರ ಉದಿಪನ ಆತಂಡ. ಕಮ್ಮಿ ಬೆಲೆಟ್ ದಿನನಿತ್ಯ ಇಲ್ಲಡು ಗಳಸುನ ತೆನಸು ಸೊತ್ತಲು ಮುಲ್ಪ ಒಂದೇ ಕಡಿಟ್ಟು ತಿಕ್ಕೊಡು ರೈತರೆಡ್ದು ಸೀದಾ ದೆತ್ತೊಂದಿನ ಅಪ್ಪಗಪ್ಪಗದ ಪರಂದು ಫಲ ವಸ್ತುಲು ಬೊಕ್ಕ ಕಾಯಿ ಕಜಿಪು ಸೊತ್ತಲು ನಿಚ್ಚಲ ಬರೊಂದುಂಡು. ಉದಿಪನದಲ್ಲಿ ಕೊಡು ಗಿರಾಕಿಲೆಗೆ ಮನಸ್ಸು ವೈಪುನ ವಿಶೇಷ ಕೊಡುಗೆಲೆನ ಕೊರೊಂದುಂಡು. 499 ರೂಪಾಯಿಗೆ ದೆತ್ತನುಂಡ 100 ರೂಪಾಯಿ ರಿಯಾಯಿತಿ. 499 ರೂಪಾಯಿದ ಸೊತ್ತುಲೆನ ದೆತ್ತನುಂಡ 4 ನೀರ್ದ ಕುಪ್ಪಿ ಧರ್ಮಗು ತಿಕ್ಕುಡು. 3499 ರೂಪಾಯಿ ಬೆಲೆತ ಸೊತ್ತು ದೆತ್ತನುಂಡ 14 ಡಿನ್ನರ್ ಸೆಟ್ ಧರ್ಮಗು ತಿಕ್ಕುಡು. 200 ರೂಪಾಯಿಡ್ಲ ಹೆಚ್ಚ ಬೆಲೆತ ವಸ್ತುಲೆನ ದೆತ್ತೊಂಡ ಬೈ 1 ಗೆಟ್ 1 ಕೊಡುಗೆ ಉಂಡು. ನಿಚ್ಚಲ ಪ್ರತಿಯೊಂದು ಸೊತ್ತುಲೆನ ಮಿತ್ತು ಕಮ್ಮಿ ಪಂಡ ನೂದೆಟ್ಟು 5 ಮುಟ್ಟಲ ರಿಯಾಯಿತಿ ತಿಕ್ಕೆರೆ ಉಂಡು. ಮಾರ್ಕೆಟ್ಗೆ ಬರ್ಬುನ ಗಿರಾಕಿಲು KPN ಸೂಪರ್ ಮಾರ್ಕೆಟ್ ಬಗೆಟು ಮೆಚ್ಚುಗೆ ತೆರಿಪಾಂದುಲ್ಲೆರು. ಬೆಂಗಳೂರುರ್ದು ಬೊಕ್ಕ ಬಾರಿ ರಬ್ಬಸುಡು ಬುಳೆಯೊಂದುಪ್ಪುನ ನಗರ ಕುಡ್ಲ ಆದಿತ್ತದು 4 ಕಡಿಟ್ಟು KPN ಫ್ರೆಶ್ ಉದಿಪನ ಆಯ್ನವು ಭಾರಿ ಸಂತೋಷ. ಬಿಲ್ಲೆ ಬೊಕ್ಕ ಮಿತ್ತ ಗುಣಮಟ್ಟದ ಗುಣ ಕಾತುಂಡ
ಬೇತೆ ಕಂపెನಿ ಮಾರ್ಕೆಟ್ ಸೊತ್ತುಲೆಗ್ ಪಂತ ಒಡ್ಡುನೆಟ್ಟು ಸಂಶಯ ಇಜ್ಜಿಂದು ಗಿರಾಕಿಲು ಪನ್ನೊಂದುಲ್ಲೇರು. ಮಂಗಳೂರು ಈಗ ತುಂಬ ಬೆಳೆಯುವಂಥ ನಗರ. ಬೆಂಗಳೂರಿನ ನಂತರದ ಇದು ಕರ್ನಾಟಕ ದೇಶದಲ್ಲಿ ಮಂಗಳೂರು ಇರೋದು. ನೀವು 4 ಬ್ರ್ಯಾಂಚನ್ನು ಇಲ್ಲಿ ಓಪನ್ ಮಾಡಿದ್ದೀರಿ ಅಂತ ಇವತ್ತು ಪೇಪರಲ್ಲಿ ನೋಡಿ ಈಗ ಉದ್ಘಾಟನೆಗೆ ಬಂದಿದ್ದೇನೆ. ನೋಡಿ ತುಂಬ ಸಂತೋಷ ಆಯಿತು. ಪರ್ಚೇಸ್ ವಿಚಾರ ಇಲ್ಲದನ್ನು ಪರ್ಚೇಸ್ ಮಾಡ್ತಾ ಇದ್ದೇನೆ ಜನರೆಲ್ಲ. ನೀವು ಹೀಗೆ ಮುಂದುವರೆದರೆ ನೀವು ಡಿಮಾರ್ಟಿಗೆ ಕಾಂಪೀಟ್ ಮಾಡೋದ್ರಲ್ಲಿ ಏನು ಇದಿಲ್ಲ. ನೀವು ಹೌದು, ನೀವು ರೇಟ್ ಮತ್ತು ಕ್ವಾಲಿಟಿ ಎರಡನ್ನು ಮೇಂಟೈನ್ ಮಾಡಿದರೆ ಸಾಕು. ನೀವು ಇನ್ನೂ 4 ಹೋಗಿ 40 ಹೆಚ್ಚಾಗೋದರಲ್ಲಿ ಏನು ಸಂಶಯ ಇಲ್ಲ. ನಿಮಗೆ ಶುಭ ಹಾರೈಸ್ತೇವೆ. ರಾಜ್ಯದ 31 ಜಿಲ್ಲೆಲಿನ ಪುಂಜುಳಿನ ಒಟ್ಟು ಸೇರಾವನ ಮಹಿಳಾ ವೈಭವ 2026 ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜ್ ಬೊಕ್ಕ ಪುರಭವನಡು ಫೆಬ್ರವರಿ 1 ಬೊಕ್ಕ 2 ನಡಪೆರೆ ಉಂಡುದ್ದು ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ಗುರುಕಾರ್ದಿ ಚಂಚಲ ತೇಜೋಮಯ ಪಂತಿರು. ಕುಡ್ಲ ತಾಲೂಕು ಮಹಿಳಾ ಮಂಡಳ ಒಕ್ಕೂಟದ ಗುರುಕಾರ್ದಿ ಚಂಚಲ ತೇಜೋಮಯ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿ ಕೊಟ್ಟೋಡು ಪಾತಿರ್ದು ತಾಲೂಕು ಮಹಿಳಾ ಮಂಡಳ ಒಕ್ಕೂಟ ಸುಮಾರು 40 ವರ್ಷಲಿಡ್ದುಂಬು ತಾಪನೆ ಆದಿತ್ತದು 125 ಮಹಿಳಾ ಮಂಡಳ ಸೇರಿದುಂಡು. ಇತ್ತೆ ಪೊಂಜೋಲೆನ ಗಟ್ಟಿಮುಟ್ಟುಗಾದು ರಾಜ್ಯದ 31 ಜಿಲ್ಲೆಲಿನ ಪೊಂಜೋಲೆನ ಒಟ್ಟು ಸೇರಾದು ಫೆಬ್ರವರಿ 1 ಬೊಕ್ಕ 2 ಮಹಿಳಾ ವೈಭವ 2026 ಕಾರ್ಯಕ್ರಮ ಮಲ್ತೊಂದುಲ್ಲ. ಫೆಬ್ರವರಿ 1 ಕಾಂಡೆ ಎನ್ಮರೆಕ್ ಬಲ್ಮಠದ ಮಹಿಳಾ ಪದವಿ ಪೂರ್ವ ಕಾಲೇಜ್ ಹಿಡಿದು ಹಂಪನಕಟ್ಟೆ ವಿಶ್ವವಿದ್ಯಾನಿಲಯ ಕಾಲೇಜ್ ಮೈದಾನ ಮುಟ್ಟ ಬೇತೆ ಬೇತೆ ಜಿಲ್ಲೆಲಿನ ಸಂಸ್ಕೃತಿನ ತೋಜಾವನ ವೈಭವದ ಮೆರವಣಿಗೆ ಪಿದಾಡರೆ ಉಂಡು. ಕರ್ನಾಟಕ ರಾಜ್ಯ ಪಿರವರಿದಿನ ವರ್ಗುಲಿನ ಆಯೋಗದ ಸದಸ್ಯರು ಪ್ರತಿಭಾ ಕುಳಾಯಿ ಮೆರವಣಿಗೆ ಉದಿಪನ ಮಲ್ಪೇರು. ಮೆರವಣಿಗೆ ಹಿಡಿದ ಬೊಕ್ಕ ಜಾನಪದ ಗುಬ್ಬದ ಕೂಟದಲ್ಲಿ ಕೊಡು ಬಲ್ಲು ಉಯ್ಪನ ಪಂತ ವಿಶ್ವವಿದ್ಯಾನಿಲಯ ಕಾಲೇಜಿದ ಮೈದಾನಡು ನಡಪೆರೆ ಉಂಡು. ಶಾಸಕರು ಭಾಗೀರಥಿ ಮುರುಳ್ಯ ಬಾವುಟ ಏರಾವಿರು. ಸಾಂಸ್ಕೃತಿಕ ಸಮ್ಮೇಳನ 2026 ವಿಚಾರಕೂಟ ಸಾಂಸ್ಕೃತಿಕ ಪಂಥ ಪೊಂಜೋಲಿನ ಉತ್ಪತ್ತಿಲಿನ ಪ್ರದರ್ಶನ ಬೊಕ್ಕ ಮಾರಾಟ ತೆನಸು ಮೇಳ ಪೊಂಜೋಲಿನ ಆರೋಗ್ಯ ಪರೀಕ್ಷೆ ಬೊಕ್ಕ ಅಂಗಾಂಗ ದಾನದ ನೋಂದಣಿ ಇಂಚಿತಿ ಕಾರ್ಯಕ್ರಮಲು ಫೆಬ್ರವರಿ 1 ಬೊಕ್ಕ 2 ಕುಡ್ಲದ ಪುರಭವನಡು ನಡಪೆರೆ ಉಂಡು. 1 ಮಧ್ಯಾಹ್ನ 2 ಗಂಟೆಗೆ ಉರ್ಮಿಳಾ ರಮೇಶ್ ಕುಮಾರ್ ವಿಚಾರಕೂಟ ಉದೀಪನ ಮಲ್ಪೇರು. 2 ಮಧ್ಯಾಹ್ನ ನಡೆದ ಬೊಕ್ಕ 3 ಗಂಟೆಗೆ ಮುಗಿತಲ ಲೀಸು ನಡಪೆರೆ ಉಂಡೊಂದು ಚಂಚಲ ತೇಜೋಮಯ ಪಂಡೇರು. ಸುಕಲಾಕ್ಷಿ ವೈ ಸುವರ್ಣ ಮನೋರಮಾ ಉಮೇಶನ್ ವಿಜಯಲಕ್ಷ್ಮಿ ಬಿ ಶೆಟ್ಟಿ ರೇಖಾ ಶೆಟ್ಟಿ ಅನುರಾಧ ರಾಜು ಭಾರತಿ ಇಂಚ ಮಹಿಳಾ ಮಂಡಲ ಒಕ್ಕೂಟದ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿತ್ತಿರು. ಈ ವರ್ಷ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನವನ್ನ ಆಯೋಜಿಸಿದೆ. ಈ ಸಮ್ಮೇಳನವು ಇದೇ ಫೆಬ್ರವರಿ 1 ಮತ್ತು 2 ನಗರದ ಹಂಪನಕಟ್ಟೆ ಯೂನಿವರ್ಸಿಟಿ ಕಾಲೇಜಿನ ಮೈದಾನದಲ್ಲಿ ಹಾಗೂ ಪುರಭವನದಲ್ಲಿ ನಡೆಯಲಿಕ್ಕಿದೆ. ಮೊದಲಿಗೆ ಮಹಿಳೆಯರೆಲ್ಲರೂ ವಿವಿಧ ಜಿಲ್ಲೆಗಳಿಂದ ಬರುವಂತಹ ಮಹಿಳೆಯರನ್ನ ಎದುರುಗೊಳ್ಳುತ್ತಾ ನಮ್ಮ ಜ್ಯೋತಿಯಲ್ಲಿರುವ ಪದವಿ ಪೂರ್ವ ಮಹಿಳಾ ವಿದ್ಯಾರ್ಥಿನಿಯರ ಕಾಲೇಜಿನ ಆವರಣದಲ್ಲಿ ಸೇರಿ ಅಲ್ಲಿಂದ ಒಂದು ಮಹಿಳಾ ಜಾಥಾ ನಮ್ಮ ನಗರದ ವಿಶ್ವವಿದ್ಯಾನಿಲಯದ ಮೈದಾನಕ್ಕೆ ಬರ್ತದೆ. ಅಲ್ಲಿ ನಮ್ಮ ಈ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಲಿಕ್ಕಿದೆ. 2ನೇ ತಾರೀಕಿಗೂ ಹಾಗೆ ಸ್ಪರ್ಧೆಗಳು ಮತ್ತು ವಿಚಾರಗೋಷ್ಠಿಗಳು ಮುಂದುವರಿಯುತ್ತದೆ. ಸಾಯಂಕಾಲ ಸಮಾರೋಪ ಕಾರ್ಯಕ್ರಮವು ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆಯಲಿಕ್ಕಿದೆ. ಕುಡ್ಲದ ಕೊಪ್ಪಲ್ಗಾಡು ಬಾಂದೊಟ್ಟು ಗುತ್ತು ಕೋರ್ದಬ್ಬು ದೈವಸ್ಥಾನದ ವರ್ಷದಿ ಕೋಲ ಶನಿವಾರ ಬುಕಾಯ್ತಾರ ನಡೆತಂದುಂಡು. ಕೋರ್ದಬ್ಬು ದೈವಗೂ ಭಕ್ತಿರ್ನ ಸಹಾಯ ಸಹಕಾರುಡು ಬಂಗಾರದ ಕಡ್ತಲೆ ಮಲ್ಪಾದಿತ್ತದ ಅವೇನು ಪುದೆ ಕಾಣಿಕೆಲಿನ ಒಟ್ಟುಗೂ ಗುರುವಾರ ಮೆರವಣಿಗೆಡು ಕ್ಷೇತ್ರಗೂ ಕೊನೆಯಿರು. ಕುಡ್ಲದ ಕೊಪ್ಪಲ್ಗಾಡ್ ಬಾಂದೊಟ್ಟು ಗುತ್ತು ಕೋರ್ದಬ್ಬು ದೈವಸ್ಥಾನಡು ಶನಿವಾರ ಬುಕಾಯ್ತಾರ ಇಂಚ 2 ದಿನ ವರ್ಷದಿ ಕೋಲ ನಡೆತಂದುಂಡು. ಮಾಮಲ್ಲ ಕಾರ್ಣಿಕದ ಕೋರ್ದಬ್ಬು ದೈವಗೂ ಊರ ಪರ ಊರ ಭಕ್ತಿರ್ನ ಸಾಯಿ ಸಾಕಾರುಡು ಬಂಗಾರದ ಕಟ್ತಲೆ ಮಲ್ಪಾದಿತ್ತದ ಅವೇನು ಸಮರ್ಪಣೆ ಮಲ್ಪರೆ ಗುರುವಾರ ಬಯ್ಯಗು ಪದಂಗಡಿ ದುರ್ಗಾ ಕಟ್ಟೆಡ್ದು ಮೆರವಣಿಗೆ ನಡೆತಂಡು. ಬಂಗಾರದ ಕಟ್ತಲೆದ ಒಟ್ಟುಗೂ ಭಕ್ತಿರುವದ ಕೈನ ಪುದೆ ಕಾಣಿಕೆ ಇಲ್ಲ ಬಾಂದೊಟ್ಟು ಕೋರ್ದಬ್ಬು ಸಾನಗೂ ಮೆರವಣಿಗೆಡು ಕೊನೆಯರು.
ಚೆಂಡೆ ವಾದ್ಯಮೇಳ ಬೊಂಬೆ ನಲಿಕೆ ಪಿಲಿಯೇಸ ಇಂಚಿತ್ತಿ ಮನಸ್ಸುಗು ಕುಸಿ ಕೊರ್ಪುನ ನಲಿಕೆಲೆನ ಕೂಟದಕಲು ಊರು ಪರವೂರ ಭಕ್ತರು ವಾಂದುಟ್ಟು ಕೋರ್ದಬ್ಬು ಸೇವಾ ಸಮಿತಿದ ಗುರ್ಕಾರ್ಯರು ಬೊಕ್ಕ ಸರ್ವ ಸದಸ್ಯರು ಮೆರವಣಿಗೆಡು ಪಾಲ್ದಿತ್ತೊಂಡೆರು. ಶನಿವಾರ ರಾತ್ರಿ ಕೋರ್ದಪ್ಪು ತನ್ನಿ ಮಾಣಿಗ ನಿಯಮ ನಡೆತೊಂದುಂಡು. ಫೆಬ್ರವರಿ 1 ರಾತ್ರಿ 10 ಗಂಟೆಗೆ ರಾವು ಗುಳಿಗ ಬೊಕ್ಕ ಗುಳಿಗೆ ಪಂಜುರ್ಲಿ ದೈವಲಿನ ಕೋಲ ನಡಪೆರೆ ಉಂಡು. ಕುಡ್ಲದ ಪಾಂಡೇಶ್ವರ ಬೊಕ್ಕ ಪೊಯ್ಯಡು ರೈಲ್ ಗೇಟ್ ಇತ್ತದು ಮುಲ್ಪದ ಸಂಚಾರ ಸಮಸ್ಯೆ ಏತೋ ವರ್ಷಲು ಮಗರ್ದಂಡು. ಗೂಡ್ಸ್ ರೈಲ್ ಪೋನಗ ಬನ್ನಗ ಅವೇತೋ ಪೊರ್ತು ಸಂಚಾರ ಬಂದ್ ಬೋರುಡು. ಮುಲ್ಪದ ಸಂಚಾರ ತೂವೆನ್ನಿಟ್ಟಿತ್ತೆ ಜಪ್ಪು ಅರಕೆರೆ ಬಯಲು ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಪೊಲೀಸರನ್ನ ಒಟ್ಟುಗೂ ಕೈ ಜೋಡ್ಸಾದನು. ಕುಡ್ಲದ ಪಾಂಡೇಶ್ವರ ಬೊಕ್ಕ ಪೊಯ್ಯದ ಮಾರ್ಗುಲೆಗ ಅಡ್ಡ ಬಂದರಡ್ದ ಕೇಂದ್ರ ರೈಲ್ ಆಫೀಸ್ಗೆ ಗೂಡ್ಸ್ ರೈಲ್ ಪಟ್ಟಿ ಉಪ್ಪು ನೀಡಿದಾವ್ರ ರಡ್ಡು ಕಡಿಟ್ಲ ರೈಲ್ ಗೇಟ್ ಇತ್ತದು ಗೂಡ್ಸ್ಲೇನ ಪೋಪರಿ ಬರ್ಪರಿ ಬೊಕ್ಕ ಪಟ್ಟಿ ಬದಲ್ಪರೆ ಬರ್ಪನ ರೈಲ್ ಹಿಡ್ದಾವ್ರ ಗೇಟದ ಭಾರಿ ಸಮಸ್ಯೆ ಇತ್ತದು ಗಾಡಿಲಿಡು ಸಂಚಾರ ಮಲ್ಪನಕ್ಲೆನ ಸಮಸ್ಯೆ ಪಂಡದ ಪ್ರಯೋಜನ ಇಜ್ಜಿಂದ ಪನ್ಪುನಂಚ ಆತಂಡು. ಮುಲ್ಪದ ಸಂಚಾರ ತೂವನ್ನ ಕಾರ್ಯುಡು ಜಪ್ಪು ಅರಕೆರೆ ಬಯಲ್ದ ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಪೊಲೀಸರನ್ನ ಒಟ್ಟುಗೂ ಕೈ ಜೋಡ್ಸಾಯರೆ ತುಂಬು ಬೈತಂಡು. ಕುಡ್ಲಾ ನಗರದ ಹಂಪನ್ಕಟ್ಟೆ ಬಂದರ್ ಬೊಕ್ಕ ಬೇತ ಪ್ರದೇಶಲಿಗ ದಿನನಿಚ್ಚ ಪೋಪನ ಗಾಡಿಲಿಗ ಪಾಂಡೇಶ್ವರ ಬೊಕ್ಕ ಪೊಯ್ಯದ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಲಿಡ್ ಸರಿಯಾಯಿನ ಸಂಚಾರಕ್ಕೂ ತಡಿಪು ಬೂರೊಂದುಂಡು. ಜನಕುಲು ಟ್ರಾಫಿಕ್ ಡೇ ಪಾಕ ಪೊರ್ತು ಕರಿತದು ವ್ಯರ್ಥ ಮಲ್ಪನ ಸಂದರ್ಭ ಹೆಚ್ಚಾದುಂಡು. ಈ ರೈಲ್ ಪಟ್ಟಿಡೆ ದಿನಕ್ಕೂ 14 ಸರ್ತಿ ಗೂಡ್ಸ್ ರೈಲ್ ಬಂದರ್ ಯಾರ್ಡ್ಗೆ ಪೋಪ ನೀಡಿದಾವ್ರ ಪ್ರತಿ ಸರ್ತಿ 15 ನಿಮಿಷ ಟ್ರಾಫಿಕ್ ಬಂದ್ ಆದಿಪ್ಪುಂಡು. ದೇಡ್ದು ಬೋಳಾರ ಮಂಗಳದೇವಿ ದಂಚಿಡ್ದು ಪೇಂಟೆಗೆ ಬರ್ಪುನಕ್ಲಿಗ ಪೇಟೆ ದಂಚಿಡ್ದು ಬೋಳಾರ ಮಂಗಳದೇವಿ ಜಪ್ಪು ದಂಚಿ ಪೋಪುನಕ್ಲು ಕೆಲಸಗೂ ಶಾಲಾ ಕಾಲೇಜ್ಲಿಗ ಆತೇತ್ ಆಂಬ್ಯುಲೆನ್ಸ್ ಅಗ್ನಿಶಾಮಕ ಗಾಡಿಲೆಗ್ಲ ತುರ್ತು ಸಂದರ್ಭಡು ಭಾರಿ ರಗಳೆ ಉಂಡು ಮಲ್ತೊಂದುಂಡು. ಕರಿನ 3 ವರ್ಷಲಿಡ್ದ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಕುಡ್ಲಾ ನಗರ ಸಂಚಾರ ಪೊಲೀಸರ್ನ ಜೊತೆ ಸೇರಿಗೆಡು ಸಂಚಾರ ತೂವನ್ನ ಕಾರ್ಯುಡು ಸಾಕಾರ ಕೊರೊಂದುಂಡು. ಸಮಸ್ಯೆ ಕಮ್ಮಿ ಮಲ್ಪೆರೆಗಾದ ಕುಡ್ಲಾ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕಂಟ್ರೋಲ್ ರೂಮುಡು ತಿಕ್ಕುನ ತಂತ್ರಜ್ಞಾನ ಗಳಸೊಂದು ರೈಲ್ ಕ್ರಾಸಿಂಗ್ಲೆನ ಕೈತಲ್ದ ಸಂಪರ್ಕ ಮಾರ್ಗಲಿಡು LED ಸಿಗ್ನಲ್ ವ್ಯವಸ್ಥೆಲಿನ ಪಾಡುಡಾತಂಡು. ದೇಡ್ದು ರೈಲ್ ಗೇಟ್ ಪಾಡುನ ಪೊರ್ತುನು ತೋಜಾದು ಜನಕುಲು ದುಂಬತ್ತ ಬದಲು ಮಾರ್ಗುಲಿನ ಪತ್ತೆರೆ ಸಾಯ ಮಲ್ಪುಂಡು ಪನ್ಪೇರು ಟ್ರಸ್ಟ್ದ ಪ್ರಧಾನ ಕಾರ್ಯಂತೆರು ಉಮಾನಾಥ್. ಪಾಂಡೇಶ್ವರ ಹೊಯ್ಗೆ ಬಜಾರ್ ರೈಲ್ವೆ ಕ್ರಾಸಿಂಗ್ನ ವಿಷಯದಲ್ಲಿ ಕಳೆದ ಮಂಗಳವಾರ DC ಅವರ ನೇತೃತ್ವದಲ್ಲಿ MP ಅವರು ಜನಪ್ರತಿನಿಧಿಗಳ ಮೀಟಿಂಗ್ ಎಲ್ಲ ಕರೆದಿದ್ದರು. ಅಲ್ಲಿ ತಗೊಂಡ ನಿರ್ಣಯದ ಪ್ರಕಾರ ಒಂದು ಬೆಳಗಿನ ಪೀಕ್ ಅವರ್ಸ್ ಬಿಟ್ವೀನ್ 8:30 to 10:30 ಒಂದು 4 ಟ್ರೈನ್ ಚಾರ್ಟ್ ನಾವು ಕಳೆದ ಮೀಟಿಂಗ್ನ ಫಾಲೋಅಪ್ ಮಾಡಿ ನಾವು ರೈಲ್ವೆ ಅಧಿಕಾರಿಗಳ ಹತ್ರ ಮಾತಾಡಿ ಚಾರ್ಟನ್ನು ತಗೊಂಡಿದ್ದೇವೆ. ಆ ಚಾರ್ಟ್ ಪ್ರಕಾರ 4 ಟ್ರೈನ್ ಇರೋದ್ರಿಂದಾಗಿ ಅದಕ್ಕಿಂತ ಮೊದಲೇ ಅವರು ಅಡ್ವೈಸ್ ಮಾಡಿದ ಹಾಗೆ ಪೀಕ್ ಅವರ್ಸನ್ನು ಡೈವರ್ಟ್ ಮಾಡಲಿಕ್ಕೆ ಅಥವಾ ಹೋಲ್ಡ್ ಮಾಡಲಿಕ್ಕೆ ರಿಕ್ವೆಸ್ಟ್ ಅಂದರೆ ಅವರಿಗೆ ಪಾಲ್ಘಾಟಿಂದ ಬಂದ ಅಭಿಜಿತ್ ಅಂತ ಹೇಳುವ ಇಂಜಿನಿಯರಿಗೆ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ಈಗಾಗಲೇ ಇನ್ನೊಂದು ಸಜೆಷನ್ ಕೊಟ್ಟದ್ದು ರೈಲ್ವೆ ಡಿಪಾರ್ಟ್ಮೆಂಟಿಂದ ಡಿಸ್ಪ್ಲೇ ಬೋರ್ಡ್ಗಳು. ನಾವು ನಮ್ಮ ಅಂಬಾಮಹೇಶ್ವರಿ ಟ್ರಸ್ಟಿಂದ ಸಾಂಕೇತಿಕವಾಗಿ ಜನರಿಗೆ ಇಷ್ಟು ಟ್ರೈನ್ ಇದೆ ಅಂತೇಳಿ ಗೊತ್ತಾಗಲಿ ಮತ್ತು ಆಲ್ಟರ್ನೇಟಿವ್ ರಸ್ತೆಗಳನ್ನು ಹಿಡೀಲಿ ಅನ್ನುವ ಉದ್ದೇಶದಿಂದ ನಾವು 4 ಬೋರ್ಡ್ಗಳನ್ನು ಪಾಂಡೇಶ್ವರದಲ್ಲಿ 2 ಹೊಯ್ಗೆ ಬಜಾರ್ ಟ್ರ್ಯಾಕಲ್ಲಿ ಹಾಕಿದ್ದೇವೆ. ಪಾಂಡೇಶ್ವರ ಮತ್ತು ಹೊಯ್ಗೆ ಬಜಾರ್ ಈ ರೈಲ್ವೆ ಗೇಟಿಂದ ಇಲ್ಲಿಯ ಸುತ್ತಮುತ್ತಲಿನ ಜನರಿಗೆ ತುಂಬ ತೊಂದರೆಯಾಗಿದೆ. ಇದಕ್ಕೆ ನಮ್ಮ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ನವರು ಒಂದು ಉತ್ತಮ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ. ನಾನು ಸ್ಥಳೀಯ ಕಾರ್ಪೊರೇಟರ್ ಆಗಿ ಮತ್ತು ನನ್ನ ಹತ್ತಿರದ ಕಾರ್ಪೊರೇಟರ್ ಆದ ಲತೀಫ್ ಅವರು ಇವರೊಂದಿಗೆ ಕೈ ಜೋಡಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾಯಿದ್ದೇವೆ. ಏಕೆಂದರೆ ಈಗ ರೈಲ್ವೆ ಗೇಟ್ ದಿವಸಕ್ಕೆ ಒಂದು 16-17 ಸಲ ಗೇಟ್ ಬೀಳ್ತದೆ. ಅದರಲ್ಲಿ ಒಂದು ಟ್ರೈನ್ ಬಂದರೆ 4 ಸಲ ಗೇಟ್ ಬೀಳ್ತದೆ. ಖಾಲಿ ಇಂಜಿನ್ 3 ಸಲ ಹೋಗ್ತದೆ. ಇದರಿಂದ ಜನರಿಗೆ ತುಂಬ ತೊಂದರೆ. ಈಗಾಗಲೇ ನಮ್ಮ ಮಾರ್ಗನ್ ಗೇಟ್ ಅಂಡರ್ ಪಾಸ್ ಓಪನ್ ಆಗಿದೆ. ಇದರಿಂದ ಇಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗಿದೆ.
ಇದರಿಂದ ತುಂಬ ಸಮಸ್ಯೆಯಾಗಿದೆ. ಆದ್ದರಿಂದ ನಾವು ಇಲ್ಲಿ ಜನರು ಸ್ವಲ್ಪ ಸ್ಪಂದನೆ ಕೊಡಬೇಕು ಇದಕ್ಕೆ. ಏಕೆಂದರೆ ಈಗ ಗೇಟ್ ಓಪನ್ ಆದ ಕೂಡಲೇ ರಾಂಗ್ ಸೈಡಿಂದ ಬಂದು ಇಲ್ಲಿ ಜಾಮ್ ಮಾಡ್ತಾರೆ. ರೈಲ್ವೆ ಗೇಟ್ ಓಪನ್ ಆದ ಮೇಲೆ ಹೋಗಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. ಈಗಾಗಲೇ ನಮ್ಮ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ನವರು ಇಲ್ಲಿ ಒಂದು ರೈಲಿನ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಅದನ್ನು ನೋಡಿ ಕೆಲವರು ಬೇರೆ ರಸ್ತೆಯಾಗಿ ಹೋಗ್ಬೋದು. ಕುಡ್ಲದ ಬೋಳೂರು ಜಾರಂದಾಯ ದೈವಸ್ಥಾನಡು ಶನಿವಾರ ಜಾರಂದಾಯ ಬಂಟ ದೈವಲಿನ ಬಂಡಿ ನೇಮ ನಡೆತೊಂದುಂಡು. ಶುಕ್ರವಾರ ರಾತ್ರಿ ಕೊಡಿಯೇರ್ದು ಬೇರ್ಮೇರ್ನ ಉಚ್ಚಯ ದೇವ ಉಳ್ಳಾಯ ನೇಮ ನಡೆತುಂಡು. 1458 ತಾಪನೆ ಆದ 1990 ಪೀರ ಸಜ್ಜೆ ಮಲ್ತದು ಕಟದಿನ ಕುಡ್ಲದ ಬೋಳೂರು ಜಾರಂದಾಯ ದೈವಸ್ಥಾನಡು ವರ್ಷದ ಬಂಡೆ ಉಚ್ಚಯ ನೇಮ ಜನವರಿ 30 ಫೆಬ್ರವರಿ 3 ಮುಟ ನಡೆತೊಂದುಂಡು. ಸುರುತ ದಿನ ಶುಕ್ರವಾರ ಬೈಯಾಗ ಪೊರ್ತು ಕಂತಿನೇರ್ದು ಬೊಕ್ಕ ಬಂಡಾರ ಬತ್ತದು ಕೊಡಿಯೇರ್ದು ದರ್ಶನ ಬಲಿ ಬುಲ್ಗುಡೆ ಬೊಕ್ಕ ಪಲ್ಲೆಂಕಿ ಬಲಿಯಾದ ಕೊಡಿಯಡಿಟ್ಟು ಬಂಡಾರ ಏರಂಡು. ಬೇರ್ಮೇರ್ನ ಉಚ್ಚಯ ದೇವ ಉಳ್ಳಾಯ ನೇಮ ಮೈಸಂದಾಯ ಬೊಕ್ಕ ನಂದಿಗೋಣ ದೈವಲೆನ ಕಟ್ಟಲೆ ನೇಮ ನಡೆತುಂಡು. ಊರು ಪರವೂರ ಭಕ್ತರು ಬೋಳೂರು ಜಾರಂದಾಯ ದೈವಸ್ಥಾನದ ಆಡಳಿತ ಸಮಿತಿದಕ್ಕೂ ದೈವಸ್ಥಾನ ಅಭಿವೃದ್ಧಿ ಸಮಿತಿದಕ್ಕೂ ನೇಮ ತೂದು ಬೂಲ್ಯತೆ ತೊಂಡೇರು. ಶನಿವಾರ ರಾತ್ರಿ ಜಾರಂದಾಯ ಬಂಟ ದೈವಲೆನ ಬಂಡಿ ನೇಮ ನಡೆತೊಂದುಂಡು. ಐತಾರ ರಾತ್ರಿ ಕುಂಬ್ಳೆ ಸೀಮೆ ಜುಮಾದಿ ಬಂಟೆರ್ನ ನೇಮ, ಸೋಮವಾರ ರಾತ್ರಿ ಸಾರ ಜುಮಾದಿ ಬಂಟೆರ್ನ ನೇಮ, ಕಾಂತೇರಿ ಜುಮಾದಿ ಬಂಟೆರ್ನ ನೇಮ, ಅಕ್ಕೇರಿಗೆ ಅಣ್ಣಪ್ಪ ಪಂಜುರ್ಲಿ ನೇಮ ನಡಪೆರೆ ಉಂಡು. ಅಂಗಾರೆ ಕಾಂಡೆ ಕೊಡಿಜಾದ್ ರಾತ್ರಿ ಗುರು ಪೂಜೆ ಅಟ್ಟಣೆ ಮಲ್ತದೇರು. ಈ ಸರ್ತಿ ಫೆಬ್ರವರಿ 14 ತೊಕ್ಕೊಟ್ಟು ವೀರರಾಣಿ ಹಬ್ಬಕ್ಕ ಉತ್ಸವ ನಡಪಾಂಡು. ಡಾಕ್ಟರ್ ಸಾಯಿ ಗೀತರೆಗ್ ಬೊಕ್ಕ ರಾಜಶ್ರೀ ಉಳ್ಳಾಲದರೆಗ್ ಹಬ್ಬಕ್ಕ ಪ್ರಶಸ್ತಿ ಕೊರ್ಪುಣಂದು ದುಂಬದ ಶಾಸಕರು ಜಯರಾಮ್ ಶೆಟ್ಟಿ ಪಂತಿರು. ಉಳ್ಳಾಲದ ದುಂಬುದ ಶಾಸಕರು ಬೊಕ್ಕ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿದ ಜಯರಾಮ್ ಶೆಟ್ಟಿ ಕುಡ್ಲಾಡು ಸುದ್ದಿ ಕುಟ್ಟೋಡು ಪಾತಿರ್ದು ಪೋರ್ಚುಗೀಸರಿಗೆ ಎದುರಾದ ಪೊನ್ಬುದು ದೇಶಗಾದ ಪ್ರಾಣಾರ್ಪಣೆ ಮಲ್ತಿನ ಕಡೀರ್ದ ಸ್ವತಂತ್ರ ಪೊರುಂಬಾಟದ ಪೊಂಜುವು ವೀರರಾಣಿ ಹಬ್ಬಕ್ಕನ ಸಾಧನೆನು ನೆಂಪು ಮಲ್ತುನರೆ ಪಾಕ ವರ್ಷಲಿಡ್ದು ವೀರರಾಣಿ ಹಬ್ಬಕ್ಕ ಉತ್ಸವ ನಡಪಾವಂದು ಬೈದಂಡು. ಈ ಸರ್ತಿ ಫೆಬ್ರವರಿ 14 ತೊಕ್ಕೊಟ್ಟುಡು ಬಾರಿ ಗರ್ದಡು ವೀರರಾಣಿ ಹಬ್ಬಕ್ಕ ಉತ್ಸವ ನಡಪಾವಣಂದು ಪಂಡೇರು. ವರ್ಷಲ ಪ್ರಶಸ್ತಿ ಕೋರುಂದಿತ್ತದು. ಈ ಸರ್ತಿ 2025-26 ಸಾಲದ ಹಬ್ಬಕ್ಕ ಪ್ರಶಸ್ತಿನ ಸಾಹಿತ್ಯ ಕ್ಷೇತ್ರಡು ಡಾಕ್ಟರ್ ಸಾಯಿ ಗೀತರೆಗ್ ಕಲಾಕ್ಷೇತ್ರಡು ವಿದೂಷಿ ರಾಜಶ್ರೀ ಉಳ್ಳಾಲದರೆಗೂ ಕೊರ್ದು ಮರ್ಯಾದೆ ಮಲ್ಪೊಂಡು ಪಂಡೇರು. ಸಮಿತಿದ ಪ್ರಧಾನ ಕಾರ್ಯಂತಿರು ಧನಲಕ್ಷ್ಮಿ ಗಟ್ಟಿ, ದಿನಕರ ಉಳ್ಳಾಲ, ಸುಧಾನಂದ ಪಂಗೇರ, ರತ್ನಾವತಿ ಬೈಕಾಡಿ, ಆನಂದ ಸೈಗೋಳಿ ಸುದ್ದಿ ಕುಟ್ಟೊಡಿತ್ತೇರು. ಒಂದು ಕಾಲದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದವಳು. ಜೊತೆಗೆ ಇವತ್ತು ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಬಿರುದನ್ನ ಪಡೆದಂತ ಹಬ್ಬಗಳ ನೆನಪು ಮಾಡುವುದನ್ನ ನಾವು 1997ರಿಂದ ಉಳ್ಳಾಲದಲ್ಲಿ ಪ್ರಾರಂಭ ಮಾಡಿದೆ. ಅಂದಿನಿಂದ ಇಂದಿನವರೆಗೆ ನಾವು ನಿರಂತರವಾಗಿ ಪ್ರತಿ ವರ್ಷ ಹಬ್ಬಕ್ಕ ಉತ್ಸವವನ್ನ ಉಳ್ಳಾಲದಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ನಾಡ್ದು ಫೆಬ್ರವರಿ 14ನೇ ತಾರೀಕಿಗೆ ತೊಕ್ಕೋಟ್ನಲ್ಲಿ ರಾಣಿ ಹಬ್ಬಕ್ಕ ಉತ್ಸವವನ್ನ ನಾವು
ಅಬ್ಬರದಿಂದ ಆ ಗೌಜಿಯಿಂದ ಗದ್ದಲದಿಂದ ಅವಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ನಾವು ಇದನ್ನ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷ ಇಬ್ರು ಸಾಹಿತ್ಯ ಕ್ಷೇತ್ರಗಳಲ್ಲಿ ದುಡಿದಂತ ಮಹಿಳೆಯರನ್ನ ಗೌರವಿಸ್ತಾ ಇದ್ದೇವೆ. ನಾವು ಇಬ್ರು ಮಹಿಳೆಯರಿಗೆ ಅಬ್ಬಕ್ಕ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. 25,000 ರೂಪಾಯಿ ನಗದು ಪ್ರಶಸ್ತಿ ಮತ್ತು ಫಲಕವನ್ನ ಕೊಟ್ಟು ಪ್ರತಿ ವರ್ಷ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿದಂತ ಇಬ್ರು ಮಹಿಳೆಯರನ್ನ ನಾವು ಗೌರವಿಸ್ತಾ ಇದ್ದೀವಿ. ಡಾಕ್ಟರ್ ಸಾಯಿ ಗೀತಾ ಮತ್ತೆ ಶ್ರೀಮತಿ ರಾಜಶ್ರೀ ಅವರನ್ನ ನಮ್ಮ ವೀರಣ್ಣ ಹಬ್ಬಕ್ಕೋತ್ಸವ ಕಾರ್ಯಕ್ರಮದಲ್ಲಿ ಗೌರವಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಉಳ್ಳಾಲ ಕಾಪಿಕಾಡದ ಶ್ರೀ ಉಮಾ ಮಹೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮ ಕಲಶದ ಧಾರ್ಮಿಕ ಕಾರ್ಯಕ್ರಮಗಳು ಐತಾರ ಶುರುವಾಯಿತು. ಶನಿವಾರ ತೊಕ್ಕೊಟ್ಟು ಮೇಲ್ಸಂಕ ಕೈತಲ್ದ ಜೈ ವೀರಮಾರುತಿ ವ್ಯಾಯಾಮ ಶಾಲೆಡು ಪುದೆಕಾಣಿಕೆ ಕೇಂದ್ರ ಉದ್ದೀಪನ ಮಲ್ತಿರು. ಉಳ್ಳಾಲ ಕಾಪಿಗಾಡದ ಶ್ರೀ ಉಮಾ ಮಹೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮ ಕಲಶದ ಧಾರ್ಮಿಕ ಕಾರ್ಯಕ್ರಮಗಳು ಫೆಬ್ರವರಿ 1 ಕೈತರ ಶುರುವಾಯಿತು. ಆಜ್ ಮುಟ್ಟ ನಡಪುಂಡು ಸುರುತ ದಿನನೇ ಪುದೆ ಕಾಣಿಕೆ ಮೆರವಣಿಗೆ ನಡಪರೆಯಿತದು. ಆಲೆಕ್ಕೋಡು ತೊಕ್ಕೊಟ್ಟು ಪರಿಸರ ಸುತ್ತಮುತ್ತದಕ್ಲೆನ ಪುದೆ ಕಾಣಿಕೆಲಿನ ಒಟ್ಟು ಮಲ್ತದ ಎರೆಗಾದ ಶನಿವಾರ ತೊಕ್ಕೊಟ್ಟು ಮೇಲ್ಸಂಕ ಕೈತಲ್ದ ಜೈ ವೀರಮಾರುತಿ ವ್ಯಾಯಾಮ ಶಾಲೆಡು ಪುದೆ ಕಾಣಿಕೆ ಕೇಂದ್ರ ಉದ್ದೀಪನ ಆತಂಡ. ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಎಜೆ ಶೇಖರ್ ತುಡರು ಬೊಲ್ಪ ಪೊತ್ತಾದ ಪುದೆ ಕಾಣಿಕೆ ಕೇಂದ್ರ ಉದ್ದೀಪನ ಮಲ್ತೇರು. ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಸತೀಶ್ ಕುಂಪಲ ಈ ಪೊರ್ತುಡು ಪಾತಿರ್ದು ಪುದೆ ಕಾಣಿಕೆ ಮೆರವಣಿಗೆದ ಬಗೆಟ್ಟು ವಿವರ ಕುರಿಯರು. ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಪ್ರಧಾನ ಕಾರ್ಯಂತರು ದಿನೇಶ್ ಕೆ ಅತ್ತವರ, ಪಣವದ ಗುರುಕಾರ್ಯರು ಟಿ ರಘುರಾಮ್ ಶೆಟ್ಟಿ, ಸೇವಾ ಸಮಿತಿ ಗುರುಕಾರ್ಯರು ದಿನೇಶ್ ರೈ ಕಳ್ಳಿಗೆ, ಪ್ರಧಾನ ಕಾರ್ಯಂತರು ಗಣೇಶ್ ಕಾಪಿಕಾಡ್, ಜೈ ವೀರಮಾರುತಿ ವ್ಯಾಯಾಮ ಶಾಲೆದ ಗುರುಕಾರ್ಯರು ಪುರುಷೋತ್ತಮ್ ಗಟ್ಟಿ, ಕಲ್ಪಾವ್ನಾರು ಜಯಾನಂದ ಅಂಚನ್, ಸುರೇಶ್, ರೋಹಿತ್ ಉಳ್ಳಾಲ, ಗೋಪಿನಾಥ್ ಕಾಪಿಕಾಡ್ ಈ ಪೊರ್ತುಡಿತ್ತರು. ಐತಾರ ಬಯ್ಯ 4 ಗಂಟೆಗೆ ಕಲ್ಲಾಪು ಕೆರೆಬೈಲ್ ನಾಗನಕಟ್ಟೆಡ್ದು ತೊಕ್ಕೊಟ್ಟು ರಾಜಮಾರ್ಗ ಆದ ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಗೂ ಪುದೆ ಕಾಣಿಕೆ ಮೆರವಣಿಗೆ ನಡಪೆರೆ ಉಂಡು. ಫೆಬ್ರವರಿ 5 ಶುಕ್ರವಾರ ಅಷ್ಟಬಂಧ ಬ್ರಹ್ಮ ಕಲಶ ಬೊಕ್ಕ ಭದ್ರಕಾಳಿ ಪ್ರತಿಷ್ಠೆ ಆಯರೆ ಉಂಡು. ವೀರಮಾರುತಿ ವ್ಯಾಯಾಮ ಶಾಲೆಡು ಅದು ಪಂದ್ಲಕ್ಕನೆ ಕಟೀಲು ಉಪ್ಪಾಡು, ಕೊಳಲು ಇಪ್ಪಾಡು, ಕದ್ರಿ ಅದನ್ನ ಬೇತೆ ನಮ್ಮ ಊರುಡಾಪಿನ ಪ್ರತಿಯೊಂದು ಕ್ಷೇತ್ರದ ಐತಿಹಾಸಿಕವಾದ ಹೊರೆಕಾಣಿಕೆ ಏರ್ಪಡಿಸಿದ ವೀರಮಾರುತಿ ವ್ಯಾಯಾಮ ಶಾಲೆ ಅಂತ ನಮ್ಮ ಮಾತಿನ ನಂಬಿಕೆ. ಇಡೀ ಊರದು ಎದೆ ಸಾವಿರ ಸಂಖ್ಯೆ ಜನಕ್ಕೆ ಬರ್ತಿನಲ್ಲ ಅನ್ನದಾನಕ್ಕೆ ಕೊರತೆ ಇಚ್ಚಿಂದ ರೀತಿ ಬಾರಿ ಕೊಲ್ಲೂರು ನಡಪನ ಪಂಪನ ಒಂಜಿ ಕೊಲ್ಲುದ ಒಂದು ಸಾಂದರ್ಭಿಕ ನಂಗೆ ತೋರಿಸಿದ್ದು ಬರೋದಂದ್ರು ಬಾರಿ ಮಸ್ತ್ ಜನ ಉತ್ಸಾಹಗಳು ಇತ್ತನೇ ರವಿಶಂಕರ್ ಸೋಮೇಶ್ವರ ನೇತ ವಹಿಸಿನಾರು ನಮ್ಮ ಹೊರೆಕಾಣಿಕೆದ ನೇತೃತ್ವ ವಹಿಸಿನಾರು ನೀವು ಮಾತಾ ಮೇಟ್ಲ ಸಂಘ ಸಂಸ್ಥೆಗಳ ಸಂಪರ್ಕ ಮಾಡ್ತದೆ ಹೆಚ್ಚು ಕಡಿಮೆ 100 ಮಿತ್ತು ಊರ್ದಕ್ಕಲೇ ಈ ಒಂದು ನೇತು ಹೊರೆಕಾಣಿಕೆ ಗಣಪನಿಗೆ ಅಕ್ಕಲೇ ಉತ್ಸುಕೆ ರಾತ್ರಿ ಕುದಲ್ ಕೊಡ್ತೇವೆ ಅಂಚಾಗಿ ಎಲ್ಲ ಒಂದು ಐತಿಹಾಸಿಕವಾದ ನೆಂಚಿನ ಹೊರೆಕಾಣಿಕೆ ಈ ಭಾಗದ ಆಪುಂಡು. ಕಾಸರಗೋಡದ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘದ ಗಣ್ಯರೆಡೆಗೆ ಬೊಂಬೆ ನಡಿಗೆ ಕಾರ್ಯಕ್ರಮಕ್ಕೂ ಫೆಬ್ರವರಿ 2 ಬಯ್ಯ 6 ಗಂಟೆಗೆ ಧರ್ಮಸ್ಥಳ ಕ್ಷೇತ್ರದ ಎದುರು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಚಾಲನೆ ಕೊರ್ಪೆರಂದು ಸಂಘದ ನಿರ್ದೇಶಕರು ಕೆವಿ ರಮೇಶ್ ತೆರೆಪಾದರು. ಕಾಸರಗೋಡದ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘದ ನಿರ್ದೇಶಕರು ಪ್ರಧಾನ ಸೂತ್ರಧಾರಿ ತೊಕ್ಕೊಟ್ಟು ಪ್ರೆಸ್ ಕ್ಲಬ್ ಸುದ್ದಿ ಕೊಟ್ಟೋಡು ಪಾತಿರ್ದು ಸಂಘದ ಗಣ್ಯರ್ ನಡೆಗೆ ಬೊಂಬೆ ನಡಿಗೆ ಕಾರ್ಯಕ್ರಮಕ್ಕೂ ಫೆಬ್ರವರಿ 2 ಬಯ್ಯ 6 ಗಂಟೆಗೆ ಧರ್ಮಸ್ಥಳ ಕ್ಷೇತ್ರದ ಎದುರು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಚಾಲನೆ ಕೊಟ್ಪೆರು. ಅವೇ ಪೊರ್ತುಡು ಯಕ್ಷಗಾನ ಬೊಂಬೆಯಾಟ ಪ್ರದರ್ಶನ ದೀವೊಂದ ಅಂದು ಪಂಡೆರು. 2038 ಸಂಸ್ಥೆದ ಬಂಗಾರ್ ಪರ್ಬ ನಡಪೆರೆಯಿತದು. ಚಂದ್ರಗಿರಿ ಸುದ್ದೆ ಬರಿತ ಯಕ್ಷ ಪುತ್ಥಳಿ ಬೊಂಬೆ ಮನಿಟ್ಟು ಸಾರ ಬೊಂಬೆಲೆನ ವಸ್ತು ಸಂಗ್ರಹಾಲಯ ಬುಳಿಚುಲಿದ ಸಾದಿಡುಂಡು ಬರೋ ಕಲ್ಪನಾ ಜವಣ ಜವಂದಿಲೆಗೆ ಬೊಂಬೆಯಾಟ ಕಲ್ಪ ಹೊಂದಿತ್ತದು. ಈ ತೊರ್ತಿಗೆ 100 ಹೆಚ್ಚು ಜನ ಸಾಮರ್ಥ್ಯದ ಕಲಾವಿದರಾತಿರಂದು ಬೊಂಬೆಯಾಟ ತೂಪರಿಕೆ ನಡಪಾದ ಕೆವಿ ರಮೇಶ್ ತೆರಿಪಾಯಿರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸದಸ್ಯರು ರಾಧಾಕೃಷ್ಣ ಉಳಿಯ ತಡ್ಕ, ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಗುರುಕಾರ್ಯರು ಶಿವರಾಮ ಕಾಸರಗೋಡು ಸುದ್ದಿ ಕೊಟ್ಟೊಡಿದ್ದರು. ಬಹಳಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಂತಹ ಒಂದು ಸಂಸ್ಥೆ. ಹಲವಾರು ವಿದ್ಯಾರ್ಥಿಗಳಿಗೆ ಯುವಜನರಿಗೆ ತರಬೇತಿ ನೀಡುತ್ತಾ ಶಾಲೆಗಳಲ್ಲಿ ಮಕ್ಕಳನ್ನು ಮುದಗೊಳಿಸುವಂತಹ, ಮಕ್ಕಳನ್ನು ಆಕರ್ಷಿಸುವಂತಹ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತಾ
50 ವರ್ಷಗಳನ್ನು ಸಮೀಪಿಸುತ್ತಿರುವಂತಹ ಈ ತಂಡ, ಅಂದರೆ 1000 ಬೊಂಬೆಗಳ ಒಂದು ಮ್ಯೂಸಿಯಂ ಮಾಡುವ ಮೂಲಕ ಚಂದ್ರಗಿರಿ ನದಿ ತೀರದ ಗೊಂಬೆ ಮನೆ, ಯಕ್ಷಪುತ್ಥಳಿ ಬೊಂಬೆ ಮನೆ ಎನ್ನುವಂತಹ ಒಂದು ಸುಂದರವಾದಂತಹ ಭವನದಲ್ಲಿ ಅದರ ಕೇಂದ್ರ ಕಚೇರಿ ಇದೆ. ಅಲ್ಲಿ ಮ್ಯೂಸಿಯಂ ಮತ್ತು ಪ್ರದರ್ಶನಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಗೊಂಬೆ ತಯಾರಿ, ಹೀಗೆ ಬೇರೆ ಬೇರೆ ಘಟ್ಟಗಳಲ್ಲಿ ಕೆಲಸಗಳು ನಡೀತಾ ಇದೆ. ಅದರ ಮೊದಲ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀಲಿಕ್ಕಿದೆ ಫೆಬ್ರವರಿ 2ರಂದು. ಪೂಜ್ಯ ವೀರೇಂದ್ರ ಹೆಗಡೆಯವರು ವಿದ್ಯುಕ್ತವಾಗಿ ಅದಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಸುರತ್ಕಲ್ ಸುಭಾಷಿತ ನಗರುಡು ಸೈಬರ್ ಅಪರಾಧ ತಡೆಪಿನ ಬಗ್ಗೆ ಮಾಹಿತಿ ಶಿಬಿರ ಇಂಚಿಪ್ಪ ನಡೆತಂಡು. ಮುಖ್ಯ ಅತಿಥಿಲಾದ ಬಂಟೆರ್ನ ಸಂಘ ರಿಜಿಸ್ಟರ್ಡ್ ಸುರತ್ಕಲ್ ನೆತ್ತ ನಿಕಟಪೂರ್ವ ಅಧ್ಯಕ್ಷರಾಯಿನ ಲೋಕಯ್ಯ ಶೆಟ್ಟಿ ಮುಂಚೂರು ಪಾಲ್ಪಡೆಯರು. ಇನ್ಸ್ಪೆಕ್ಟರ್ ಪ್ರಮೋದ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ರಘುನಾಯಕ ಅಂಚನೆ ಇಲಾಖಾ ಸಿಬ್ಬಂದಿಲಿನ ಸಹಯೋಗಗಳು ಮಾದಕ ದ್ರವ್ಯ ಸೈಬರ್ ಕ್ರೈಮ್ ಅಪರಾಧ ತಡೆಪಿನ ಬಗ್ಗೆ ಸಾರ್ವಜನಿಕರಿಗೆ ಬೋಡಿತಿನ ಮಾಹಿತಿನ ಕೊರಿಯರು. ಸುರತ್ಕಲ್ದ ಸುಭಾಷಿತ ನಗರ ಅಸೋಸಿಯೇಷನ್ ಕಚೇರಿಡು ನಾಗರಿಕ ಸುರಕ್ಷತೆದ ಪಾಲನೆ, ಸೈಬರ್ ಕ್ರೈಮ್ ಅಂಚನೆ ಮಾದಕ ವಸ್ತು ನಿಷೇಧದ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆತಂಡು. ಸುರತ್ಕಲ್ ಆರಕ್ಷಕ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಮೋದ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ರಘು ನಾಯಕ್ ಅಂಚನೆ ಇಲಾಖಾ ಸಿಬ್ಬಂದಿಲಿನ ಸಹಯೋಗಡು ಮಾದಕ ದ್ರವ್ಯ ಸೈಬರ್ ಕ್ರೈಮ್ ಅಪರಾಧ ತಡೆಗಳಿನ ಬಗ್ಗೆ ಸಾರ್ವಜನಿಕರಿಗೂ ಉಪಯುಕ್ತವಾಯಿನ ಮಾಹಿತಿ ಶಿಬಿರ ಅಂಚನೆ ಪೊಲೀಸ್ ಇಲಾಖೆರ್ದು ಇಲ್ಲಗ ಸಂಪರ್ಕ ಕಾರ್ಯಕ್ರಮದ ವಿವರಲಿನ ಇಲಾಖಾ ವತಿರ್ದು ಕೊರಿಯರು ಅಂಚನೆ ಸಾರ್ವಜನಿಕರನ್ನ ಸಮಸ್ಯೆಗಳ ಬಗ್ಗೆ ಸೂಕ್ತ ಪರಿಹಾರದ ಮಾಹಿತಿನ ಕೊರಿಯರು. ಓವೆ ಸೈಬರ್ ಅಪರಾಧ ವಂಚನೆ ಆದಿತ್ತಂಡ ದೂರವಾಣಿ ಸಂಖ್ಯೆ 1930 ಬೊಕ್ಕ 112 ಫೋನ್ ಮಲ್ತದು ಸಮಸ್ಯೆನು ಪರಿಹಾರ ಮಲ್ಪರೆ ಸೂಚನೆ ಕೊರಿಯರು. ಸುಭಾಷಿತ ನಗರ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿರ್ದು ಆಯೋಜನೆ ಮಲ್ತಿತ್ತಿನ ಈ ಕಾರ್ಯಕ್ರಮಟು ಪಾಕ ಜನ ಸಾರ್ವಜನಿಕರು ಪಾಲ್ಪಡೆದಿದ್ದರು. ಅಸೋಸಿಯೇಷನ್ದ ಗುರ್ಕಾರ್ಯರಾಯನ ರಮೇಶ್ ಶೆಟ್ಟಿ ಅಂಚನೆ ಪದಾಧಿಕಾರಿಗಳು ಪಾಲ್ಪಡೆದು ಕಾರ್ಯಕ್ರಮನು ಯಶಸ್ವಿ ಮಲ್ತು ಕೊರಿಯರು. ಮಲ್ಲಬಿನ್ನೆರಾದ ಬಂಟೆರ್ನ ಸಂಘ ರಿಜಿಸ್ಟರ್ಡ್ ಸುರತ್ಕಲ್ ನೆತ್ತ ನಿಕಟಪೂರ್ವ ಅಧ್ಯಕ್ಷರಾಯಿನ ಲೋಕಯ್ಯ ಶೆಟ್ಟಿ ಮುಂಚೂರು ಪಾಲ್ಪಡೆದಿದ್ದರು. ಅಸೋಸಿಯೇಷನ್ ಸಂಘಟನಾ ಕಾರ್ಯಂತರು ಪುಷ್ಪರಾಜ್ ಶೆಟ್ಟಿ ಕುಡುಂಬೂರು ಸೊಲ್ಮಿಸಂದಾಯರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.